ಕೋಸ್ಟಲ್ ವುಡ್ ನಲ್ಲಿ ಹೊಸತನಕ್ಕೆ ನಾಂದಿ ಹಾಡಿರೋ ಬೆಲ್ಚಪ್ಪ ಚಿತ್ರದ ಟ್ರೈಲರ್ ಇಂದು ರಿಲೀಸ್ ಆಗಿ ಕೋಸ್ಟಲ್ ವುಡ್ ನಲ್ಲಿ ಧೂಳೆಬ್ಬಿಸಿದೆ. ಆರಂಭದಿಂದಲೇ ಸಖತ್ ಸೌಂಡ್ ಮಾಡಿದ್ದ ಬೆಲ್ಚಪ್ಪ ಟ್ರೈಲರ್ ಅನ್ನು ಯಾರು ರಿಲೀಸ್ ಮಾಡ್ತಾರೆ ಎನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿತ್ತು. ಆದ್ರೆ ಇದೀಗ ಎಲ್ಲದಕ್ಕೂ ತೆರೆ ಬಿದ್ದಿದೆ. ತುಳುನಾಡಿನಾದ್ಯಂತ ನಡೆದಾಡೋ ದೇವ್ರು ಎಂದೇ ಕರೆಯೋ ಲಕ್ಷ್ಮಿ ಬೆಲ್ಚಪ್ಪ ಚಿತ್ರದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಯಾರದು ಲಕ್ಷ್ಮಿ ಅನ್ನೋ ಕುತೂಹಲ ನಿಮ್ಗೆ ಮೂಡಿರಬಹುದು. ಅಂದ ಹಾಗೆ ಈ ಲಕ್ಷ್ಮಿ ಬೇರ್ಯಾರು ಅಲ್ಲ, ತುಳುನಾಡಿನಾದ್ಯಂತ ನಡೆದಾಡೋ ದೇವರು ಎಂದೇ ಕರೆಯಲ್ಪಡುವ ಕೊಡ್ಯಡ್ಕ ಅನ್ನಪೂರ್ಣೇಶ್ವರಿ ದೇವಾಲಯದ ಗಜರಾಣಿಯೇ ಲಕ್ಷ್ಮಿ. ಈವರೆಗೆ ಟ್ರೈಲರ್ ರಿಲೀಸ್ ಅನೌನ್ಸ್ ಆದ್ರೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಕುತೂಹಲ ಮಾತ್ರ ಇರ್ತಿತ್ತು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಟ್ರೈಲರ್ ಜೊತೆಗೆ ಟ್ರೈಲರ್ ಅನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋ ಕುತೂಹಲ ಮೂಡುವಂತೆ ಮಾಡಿದೆ ಬೆಲ್ಚಪ್ಪ. ಏನೋ ಒಂದು ವಿಭಿನ್ನತೆ ಇರಬೇಕು ಎಂದು ಥಿಂಕ್ ಮಾಡೋ ನಿರ್ದೇಶಕ ರಜನೀಶ್ ಬೆಲ್ಚಪ್ಪ ಚಿತ್ರದ ಟ್ರೈಲರ್ ರಿಲೀಸ್ ನಲ್ಲೂ ಇದೇ ಫಾರ್ಮೆಟ್ ಅನ್ನು ಬಳಸಿದ್ರು. ಹೀಗಾಗಿ ಬೆಲ್ಚಪ್ಪ ಟ್ರೈಲರ್ ಅನ್ನು ಆನೆಯ ಕೈಯಲ್ಲಿ ರಿಲೀಸ್ ಮಾಡಿಸಿ ಚಿತ್ರರಂಗದಲ್ಲೇ ವಿಭಿನ್ನತೆಗೆ ಸಾಕ್ಷಿಯಾದ್ರು. ಅಷ್ಟೇ ಅಲ್ಲದೆ ಈ ರೀತಿಯಾಗಿ ಟ್ರೈಲರ್ ಅನ್ನು ರಿಲೀಸ್ ಮಾಡೋದು ಇದೇ ಮೊಟ್ಟ ಮೊದಲು. ಹೀಗಾಗಿ ಇಡೀ ಚಿತ್ರರಂಗ ಮಾತ್ರವಲ್ಲದೆ ಚಿತ್ರಾಭಿಮಾನಿಗಳು ಕೂಡ ಬೆಲ್ಚಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟ್ರೈಲರ್ ರಿಲೀಸ್ ಅನ್ನೇ ವಿಭಿನ್ನವಾಗಿ ಮಾಡಿರುವಾಗ ಟ್ರೈಲರ್ ಹೇಗಿರುತ್ತೆ ಎನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ಅದೇ ರೀತಿ ಟ್ರೈಲರ್ ಅಂತೂ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಹಾಸ್ಯ, ಫ್ಯಾಮಿಲಿ, ಪ್ರೀತಿ ಜೊತೆಗೆ ಸಖತ್ ಕ್ಯೂರಿಯಾಸಿಟಿಯೊಂದಿಗೆ ಒಂದು ಸಸ್ಪೆನ್ಸ್ ಬೆಲ್ಚಪ್ಪ ಟ್ರೈಲರ್ ನಲ್ಲಿದೆ. ಹೀಗಾಗಿ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ 50+ ವ್ಯೂಸ್ ಆಗಿದ್ದು ಬ್ಯಾಕ್ ಟು ಬ್ಯಾಕ್ ಕಾಮೆಂಟ್ಗಳು ಬರ್ತಾ ಇದೆ. ವಿಘ್ನ ವಿನಾಶಕ ಗಣೇಶನ ಕೈಯಲ್ಲೇ ಟ್ರೈಲರ್ ರಿಲೀಸ್ ಮಾಡಿದ್ರಿಂದ ತುಳುನಾಡು ಮಾತ್ರವಲ್ಲ ವಿಭಿನ್ನತೆಗೆ ಸಾಕ್ಷಿಯಾದ ಚಿತ್ರವೆಂದು ಕನ್ನಡ ಪ್ರೇಕ್ಷಕರು ಕೂಡ ಟ್ರೈಲರ್ ಅನ್ನು ವೀಕ್ಷಿಸಿ ಬೆಲ್ಚಪ್ಪನಿಗೆ ಫಿದಾಗಿದ್ದಾರೆ. ಅಷ್ಟೇ ಅಲ್ಲದೆ ವಿಘ್ನ ವಿನಾಶಕ ಬೆಲ್ಚಪ್ಪನಿಗೆ ಹರಸ್ತಾನೆ, ಟ್ರೈಲರ್ ಅಂತೂ ಚಿಂದಿಗುರು, ಪಕ್ಕ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಎನ್ನುವ ಮಾತುಗಳು ಕನ್ನಡ ಪ್ರೇಕ್ಷಕರ ವಲಯದಿಂದ ಕೇಳಿ ಬರ್ತಿದೆ. ಈಗಾಗಲೇ ಬೆಲ್ಚಪ್ಪ ಟ್ರೈಲರ್ಗೆ ಎಲ್ಲ ವರ್ಗದ ಪ್ರೇಕ್ಷಕರು ಸಖತ್ ಫಿದಾ ಆಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೀಗಾಗಿ ಚಿತ್ರದ ಬಗ್ಗೆ ಇದ್ದ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ ಎಂತಾರೆ ತುಳು ಪ್ರೇಕ್ಷಕ. ಆದ್ರೆ ಈ ಎಲ್ಲ ಕುತೂಹಲಕ್ಕೆ ತೆರೆ ಬೀಳಲು ಆಗಸ್ಟ್ 9ರವರೆಗೆ ಕಾಯಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.